ಶಾಲಾ ಬಸ್ಸೊಂದು ರಸ್ತೆ ಬದಿಯ ತೋಡಿಗೆ ಉರುಳಿ ಬಿದ್ದಂತಹ ಪರಿಣಾಮ 7 ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ಮಣಿಪಾಲದಲ್ಲಿ ನಡೆದಂತಹ ಘಟನೆ ಇದು. ಸರಳೆಬೆಟ್ಟು ಕೊಡಂಗೆ ದೇವಸ್ಥಾನದ ಸಮೀಪ ಇವತ್ತು ಬೆಳಗ್ಗೆ ನಡೆದಿದೆ. ಮಣಿಪಾಲದ ಖಾಸಗಿ ಶಾಲೆಗೆ ಸೇರಿದಂತಹ ಶಾಲಾ ಬಸ್ಸು ಮಕ್ಕಳನ್ನ ಕರೆದೊಯ್ತಾ ಇದ್ದಂತಹ ಸಂದರ್ಭ, ರಸ್ತೆ ತಿರುವಿನಲ್ಲಿ ರಿವರ್ಸ್ ತೆಗೆಯುವಂತಹ ಸಂದರ್ಭ ಚಾಲಕನ ನಿಯಂತ್ರಣ ತಪ್ಪಿ ಸಮೀಪದ ತೋಡಿಗೆ ಉರುಳಿ ಬಿದ್ದಿದೆ. ಈ ಬಸ್ಸಿನಲ್ಲಿ ಸುಮಾರು 20 ಮಕ್ಕಳಿದ್ರು. ಇದರಲ್ಲಿ 7 ಮಕ್ಕಳಿಗೆ ಗಾಯಗಳಾಗಿದೆ. ನಾವಿಲ್ಲಿ ದೃಶ್ಯವನ್ನು ಕೂಡ ಗಮನಿಸಬಹುದು. ಉರುಳಿ ಬಿದ್ದಂತಹ ಆ ಒಂದು ಪರಿಣಾಮವನ್ನು ಗಮನಿಸದ ಹೋದಾಗ ದೊಡ್ಡ ಮಟ್ಟದಲ್ಲಿ ಅನಾಹುತಗಳು ಆಗುವ ಸಾಧ್ಯತೆಗಳಿತ್ತು. ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ, ಗಾಯಗಳು ಆಗಿದೆ. 7 ಮಕ್ಕಳು ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. 20 ಮಕ್ಕಳಿದ್ರು. ಇನ್ನು ಮಳೆಗಾಲದ ಸಂದರ್ಭ ಇದು. ಈ ಸಂದರ್ಭದಲ್ಲಿ ಆದಷ್ಟು ಜಾಗರೂಕತೆಯನ್ನು ಮಾಡಬೇಕಾಗುತ್ತೆ. ಅದು ಕೂಡ ಮಕ್ಕಳನ್ನು ಕರೆದೊಯ್ಯುವಂತಹ ಬಸ್ಸುಗಳು, ಬಸ್ಸಿನ ಚಾಲಕರು ಎಷ್ಟಾಗುತ್ತೆ ಅಷ್ಟು ಜಾಗರೂಕತೆಯನ್ನು ಮಾಡಬೇಕಾದಂಥ ಅವಶ್ಯಕತೆ ಇದೆ. ಇತ್ತೀಚಿನ ದಿವಸಗಳಲ್ಲಿ ಉಡುಪಿ ಭಾಗದಲ್ಲಿ ಹಲವಾರು ಇಂತಹ ಶಾಲಾ ಬಸ್ಸುಗಳು ಅಪಘಾತಕ್ಕೀಡಾಗುವಂತಹ ಘಟನೆಗಳು ನಡೆದಿದೆ. ಒಂದು ಸಾರಿ ಬ್ರೇಕ್ ಫೇಲ್ ಆಗಿರುವಂಥದ್ದು, ಹೃದಯಾಘಾತ ಆಗಿರುವಂಥದ್ದು, ಇಂತಹ ಹಲವಾರು ಘಟನೆಗಳು ನಡೀತಾ ಇದೆ. ಹಾಗಾಗಿ ಮಕ್ಕಳನ್ನು ಕರೆದುಕೊಂಡು ಹೋಗುವಂಥ ಬಸ್ಸುಗಳನ್ನು ಸುಸ್ಥಿತಿಯಲ್ಲಿಡುವಂಥದ್ದು ಒಳ್ಳೆಯದು ಮತ್ತು ಚಾಲಕರು ಕೂಡ ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕಾದಂತಹ ಅನಿವಾರ್ಯತೆ ಇದೆ.